ಶಬರಿಮಲೆಗೆ ಮಹಿಳೆಯರ ಪ್ರವೇಶದಲ್ಲಿ ರಾಜಕೀಯ ಷಡ್ಯಂತ್ರ ಇರಬಹುದು ಎಂದು ಕೆಮಾರು ಮಠದ ಈಶಾ ವಿಠಲದಾಸ ಸ್ವಾಮೀಜಿ ಹೇಳಿದರು. ಅವರು ಉಳಿಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಮಹಾಮಾಯಿ ದೇವಸ್ಥಾನದಲ್ಲಿ ಮಕರ ಸಂಕ್ರಮಣ ಪರ್ವಾರಾಧನೆ ಪ್ರಯುಕ್ತ ಶ್ರೀ ಕ್ಷೇತ್ರ ಶಬರಿಮಲೆ ಹಾಗೂ ಮಹಿಳೆಯರ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಶಬರಿಮಲೆಗೆ ಪ್ರವೇಶ ಮಾಡಿದ ಸ್ತ್ರೀಯರು ಭಕ್ತರಲ್ಲ, ನಿಜವಾದ ಭಕ್ತರು ವೃತನಿಷ್ಠೆಯಿಂದ ಉಪಾಸಕರಾಗಿ ಹೋಗುತ್ತಾರೆ. ದೇವಸ್ಥಾನ ಎಂಬುದು ಶಕ್ತಿ ಕೇಂದ್ರ, ಅಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸುವ ಕಾರ್ಯ ಆಗಬೇಕು ಎಂದರು. ದೇವಸ್ಥಾನಕ್ಕಿಂತ ಪೋತಿನವಳೆಲ್ಲ ಭಗವದ್ ಭಕ್ತೇರ ಪೋದಾಯಕ ಸಾಧನೆದಾದ ಅಂತಿರುವುದು ಅಂತ ನಲೋಗಿ ಪ್ರಶ್ನೆ ಬರ್ತದೆ. ಇದು ಏರ್ಕೋತೆ ಉಪಾಸಕ್ಕೆ ಏರ್ಕೋತೇರ ಏರನ್ನಲ್ಲ ಗಂಗನ ಬರ್ದು ಅತ್ನ ಪೊಚ್ಚಾನಿನ ಮಂತದ ದೇವಸ್ಥಾನ ಹೋಗಿನ ಚಿತ್ರ ಪ್ರಕ್ರಿಯೆ ಹಿಂದೂ ಧರ್ಮವನ್ನ ಸ್ವಚ್ಛತೆಗೆ ಪಾವಿತ್ರತೆಗೆ ದೇಹ ಶುದ್ಧಿ ಮನಶುದ್ಧಿ ರಡ್ಡೆಕ್ಕಲ ಬಾರಿ ಪಾವಿತ್ರತೆ ಅಂಚಿನ ದೇವಸ್ಥಾನ ಏರ್ಪೋಡು ಮನ ಉಪಾಸಕ್ಕೆ ಇರ್ಬೋದು ಉಪಾಸಕ್ಕೆ ಅತ್ತಾನಿನ ಎಲ್ಲರಿಗೊಂದು ಪ್ರಾರಂಭ ಆಗಿದೆ ಏನು ಕೊಂಜನ ಪರವಾದ ನಿರ್ಣಯ ನಂತರ ಬನ್ನದದ ಬನ್ನಗ ತುಳಿ ನಮಡ ರಡ್ಡು ಸಂವಿಧಾನ ಒಂಜೆಂಚಿನ ನಮ್ಮ ಪುರಾತನ ಋಷಿ ಪರಂಪರೆ ಬೈದಿನ ಧಾರ್ಮಿಕ ಸಂವಿಧಾನ ಅವು ಲಿಖಿತವಾಗಿ ನನಗೆ ನಮ್ಮ ಭಾರತ ದೇಶದ ಅಂಬೇಡ್ಕರ್ ಬರೆದಿನ ಚಿತ್ರ ಸಂವಿಧಾನ ಈ ಬಾಕಿದ ಕಾನೂನು ಪೂರ ಅಂಬೇಡ್ಕರ್ ಬರೆದಿನ ಚಿತ್ರ ಸಂವಿಧಾನ ಬರ್ಬೋದು. ಅಲ್ಲಿ ಹಿಂದೂ ಧರ್ಮದ ಪೂರಾ ದೇವಸ್ಥಾನ ಅತಿ ಹೆಚ್ಚಿನ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರುವ ಅವು ಕಂಟ್ರೋಲ್ ಎಲ್ಲ ಕಾರ್ಯಕ್ರಮದಲ್ಲಿ ನಿರಂತರ ಶಬರಿಮಲೆ ಯಾತ್ರೆ ಕೈಗೊಳ್ಳುವ ಗುರುಸ್ವಾಮಿಗಳಾದ ಧರ್ಮಪ್ಪ ದೇವಾಡಿಗ ಮೂಲ್ಕಿ, ತುಕಾರಾಮ ಗುರುಸ್ವಾಮಿ ತೋಕೂರು, ದಿವಕರ ಬಿ ಶೆಟ್ಟಿ ಬಳ್ಕುಂಜೆ, ಸದಾನಂದ ಏಳಿಂಜೆ, ಯುವ ಸಾಮಾಜಿಕ ಕಾರ್ಯಕರ್ತ ಸುಧಾಕರ ಸಾಲ್ಯಾನ್ ಸಂಕಲಕರಿಯ. ಇದೇ ಸಂದರ್ಭದಲ್ಲಿ 2 ದಿನಗಳ ಹಿಂದೆ ಸಂಕಲಕರಿಯ ಶಾಂಭವಿ ನದಿಗೆ ಬಿದ್ದ ವಾಹನದಿಂದ 3 ಜನರನ್ನು ರಕ್ಷಣೆ ಮಾಡುವಲ್ಲಿ ಪ್ರಮುಖರಾದ ನಂದು ಯಾನೆ ಗುಣಪಾಲ ಅವರನ್ನ ಸನ್ಮಾನಿಸಲಾಯಿತು. ಇದೇ ಸಂದರ್ಭ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ರಾಜ್ಯಾಧ್ಯಕ್ಷ ಹರಿಕೃಷ್ಣ ಪನರೂರು, ಪತ್ರಕರ್ತ ಜಿತೇಂದ್ರ ಕುಂದೇಶ್ವರ, ಉದ್ಯಮಿ ವಿರಾರ್ ಶಂಕರ್ ಶೆಟ್ಟಿ, ಹಿರಿಯ ಯಕ್ಷಗಾನ ಕಲಾವಿದ ತಾಳಿಪಾಡಿ ನಾರಾಯಣ ಅಂಚನ್ ಇನ್ನಿತರರು ಹಾಜರಿದ್ದರು.